ಎಲ್ಲರಿಗೂ ಮೊದಲಾಗಿ ವಂದಿಸಿಕೊಂಡು ದೃಶ್ಯ ಮಾಧ್ಯಮದ ಎಲ್ಲ ನನ್ನ ಪ್ರೀತಿಯ ಸಹೋದರ ಬಂಧುಗಳಿಗೆ ವಂದಿಸಿ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿರ್ತಕ್ಕಂಥ ಅಪ್ಯಕ್ಕ ಇದ್ದಾರೆ, ವೀಣಾ ಇದ್ದಾರೆ, ಶಶಿಕಲಾ ಅಕ್ಕ ಇದ್ದಾರೆ, ಚಂದ್ರಕಲಾ ಇದ್ದಾರೆ, ಹಾಗೆ ಬೃಂದಾ ಪೂಜಾರಿ ಅವರಿದ್ದಾರೆ. ಇವತ್ತಿ ಉಡುಪಿಯ ಶಾಸಕರಾಗಿರ್ತಕ್ಕಂಥ ಯಶ್ಪಾಲ್ ಸುವರ್ಣ ಅವರವರು ವಿರೋಧ ಪಕ್ಷದ ನಾಯಕ ಶ್ರೀ ರಾಹುಲ್ ಗಾಂಧಿ ಅವರ ಬಗ್ಗೆ ಬಳಸಿರುವ ಪ್ರತಿಭಟನೆಯಲ್ಲಿ ಬಳಸಿರ್ತಕ್ಕಂಥ ಒಂದು ಭಾಷೆ ಮತ್ತು ಮಾಡಿರುವ ವೈಯಕ್ತಿಕ ಆರೋಪಗಳನ್ನ ಅತ್ಯಂತ ತೀವ್ರವಾಗಿ ನಾವು ಖಂಡಿಸ್ತಾ ಇವೆ. ಬೇಜವಾಬ್ದಾರಿಯುತ ಹಾಗೂ ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ವಿರೋಧವಾಗಿ ಯಶ್ಪಾಲ್ ಸುವರ್ಣ ಅವರು ಮಾತಾಡಿದ್ದಾರೆ. ನಮ್ಮ ಕಾಂಗ್ರೆಸ್ ಪಕ್ಷದ ಧೀಮಂತ ನಾಯಕ ಶ್ರೀ ರಾಹುಲ್ ಗಾಂಧಿ ಅವರು ಈ ದೇಶ ಕಂಡಂತ ಒಬ್ಬ ಅಪ್ರತಿಮ ಯುವ ನಾಯಕ ಅಂತೇಳಿ ನಾವು ಹೇಳಿಕೆ ಬಯಸ್ತೇವೆ. ಕಾಂಗ್ರೆಸ್ ಪಕ್ಷದ ಒಬ್ಬ ಅಧಿನಾಯಕನಾಗಿ ಅವರ ವ್ಯಕ್ತಿತ್ವದ ಬಗ್ಗೆ ಹೇಳಬೇಕಿದ್ರೆ, ಅವರು ಹಾರ್ವರ್ಡ್ ಯೂನಿವರ್ಸಿಟಿಯಿಂದ ಬಂದು ಲಾರೆನ್ಸ್ ಕಾಲೇಜಿನಲ್ಲಿ ಪದವಿಯನ್ನ ಮುಗಿಸಿ, ಮಾಸ್ಟರ್ ಆಫ್ ಫಿಲಾಸಫಿಯಲ್ಲಿ ಕೇಂಬ್ರಿಡ್ಜ್ ಯೂನಿವರ್ಸಿಟಿಯಲ್ಲಿ ಪದವಿಯನ್ನ ಮುಗಿಸಿ, ಅಂಥ ಅನುಭವ ವ್ಯಕ್ತಿತ್ವ ಉಳ್ಳಂಥ ರಾಹುಲ್ ಗಾಂಧಿ ಅವರು ಇವತ್ತು ದೇಶದಾದ್ಯಂತ ಪಾರ್ಲಿಮೆಂಟ್ ಅಲ್ಲಿ ಕೂಡ ವಿರೋಧ ಪಕ್ಷದ ನಾಯಕನಾಗಿ ಇವತ್ತು ಬಡವರ, ದೀನದಲಿತರ, ಮಹಿಳೆಯರ, ಸಾಮಾನ್ಯ ವರ್ಗದವರ, ವಿದ್ಯಾರ್ಥಿಗಳ, ರೈತರ ಕೂಗಾಗಿ ಇವತ್ತು ಪಾರ್ಲಿಮೆಂಟ್ ಅಲ್ಲಿ ಒಂದು ವಿರೋಧ ಪಕ್ಷದ ನಾಯಕನ ನೆಲೆಯಲ್ಲಿ ಎಲ್ಲಾ ವಿಚಾರಗಳಲ್ಲಿ ಕೂಡ ಇವತ್ತು ಮುಂದುವರೆದುಕೊಂಡು ಕೆಲಸ ಮಾಡ್ತಾ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರನ್ನು ನಾವು ಇವತ್ತು ಅಭಿನಂದಿಸಬೇಕು. ಅಂತ ಒಬ್ಬ ಯುವ ವ್ಯಕ್ತಿತ್ವದ ಯುವ ನಾಯಕನ ಬಗ್ಗೆ ಯಾವುದೇ ಸಾಕ್ಷ್ಯಾಧಾರವಿಲ್ಲದೆ ವ್ಯಕ್ತಿಯ ಘನತೆಗೆ ಧಕ್ಕೆ ತರುವ ಆರೋಪಗಳನ್ನ ಮಾಡುವುದು ರಾಜಕೀಯ ಸಂಸ್ಕೃತಿ ಅಲ್ಲ. ಯಶ್ಪಾಲ್ ಸುವರ್ಣ ಅವರು ಉಡುಪಿ ಅಂತ ಜಿಲ್ಲೆ ಇವತ್ತು ವಿದ್ಯಾವಂತರ, ಬುದ್ಧಿವಂತರ ಜಿಲ್ಲೆ ಅಂತ ಹೇಳಿದ್ರೆ ಇಡೀ ದೇಶದಲ್ಲಿದ್ರೆ ನಮ್ಮ ದಕ್ಷಿಣ ಕನ್ನಡ, ಉಡುಪಿ, ಈ ಎರಡೂ ಜಿಲ್ಲೆಗಳಿಗೆ ಇಡೀ ದೇಶವೇ ಗೌರವ ಕೊಡ್ತದೆ. ಎಲ್ಲಿ ಹೋದ್ರು ಕೂಡ ನಾವೆಲ್ಲ ಒಂದು ವಿದ್ಯಾವಂತರು, ಬುದ್ಧಿವಂತರು ಅಂತೇಳಿ. ಅದರಲ್ಲಿ ಕೂಡ ಅಲ್ಲಿಂದ ಆರಿಸಿ ಬಂದ ಒಬ್ರು ಶಾಸಕರು ಯಶ್ಪಾಲ್ ಸುವರ್ಣ ಅವರು. ಒಬ್ಬ ಶಾಸಕನಾಗಿ ಆಯ್ಕೆಯಾಗಿ ಬರುವಾಗ ಜನರಿಗೆ ಬಹಳ ವಿಶ್ವಾಸ ಇರ್ತದೆ, ಇವರು ಒಳ್ಳೆ ಕೆಲಸ ಮಾಡುವವರು, ಇವರ ಬಗ್ಗೆ ಒಂದು ಅತ್ಯುತ್ತಮ ಒಂದು ನಿಲುವನ್ನ ಇಟ್ಟು, ಬದ್ಧತೆಯನ್ನ ಇಟ್ಟು ಜನರ ಕೆಲಸ ಕಾರ್ಯಗಳನ್ನ ಮಾಡ್ತಾರೆ. ಯಾವ್ದಾದ್ರು ಹೋರಾಟ ಮಾಡ್ಬೇಕಾದ್ರೆ ಜನರ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ, ಅಂತರ ಪರವಾಗಿ ಹೋರಾಡ್ಬೇಕು ಅಂತ ಹೇಳಿತ್ತು ಜನರು ಮತ ಕೊಡ್ತಾರೆ. ಇವರು ಮತ ಕೇಳುವಂತಹ ಸಂದರ್ಭದಲ್ಲಿ ಕೂಡ ಇವರನ್ನ ಆರಿಸಿ ಬಂದದ್ದಕ್ಕಾದ್ರೂ ಕೂಡ ಇವರು ಗೌರವ ಕೊಡದೆ, ಮೊನ್ನೆ ಅವರು ಮಾಡಿದಂತ ಆ ಪ್ರಚೋದನಾಕಾರಿ ಭಾಷಣ ಏನಿದೆ, ಪ್ರತಿಭಟನೆಯಲ್ಲಿ ರಾಹುಲ್ ಗಾಂಧಿ ಅವರ ವೈಯಕ್ತಿಕ ನಿಂದನೆಯನ್ನ ಮಾಡುವ ಮುಖಾಂತರ ಯಾವುದೇ ಜನರ ಸಮಸ್ಯೆಗಳನ್ನ ಒಂದು ಮಾತಾಡದೆ, ಚರ್ಚೆಗಳನ್ನ ಮಾಡದೆ ಈ ರೀತಿಯಾಗಿ ಬೇಜವಾಬ್ದಾರಿಯಾಗಿ ಮೊನ್ನೆ ಮಾತಾಡಿದ್ದಾರೆ. ಅದರಲ್ಲಿ ಕೂಡ ಆತಂಕಕಾರಿ ಸಂಗತಿ ಏನು ಅಂತ ಹೇಳಿದ್ರೆ, ಯಶ್ಪಾಲ್ ಸುವರ್ಣ ಅವರು ಮಾಡಿದರಿಂದ ವರದಿಯಾಗಿ ರಾಹುಲ್ ಗಾಂಧಿ ಅವರ ಕುಟುಂಬದವರನ್ನ ಬಾಬರಿ ಮಸೀದಿ ಧ್ವಂಸ ಮಾಡಿದಂತೆ ಧ್ವಂಸ ಮಾಡುತ್ತೇವೆ ಎಂಬ ಆ ರೀತಿಯ ಹೇಳಿಕೆ. ಬಾಬರಿ ಮಸೀದಿ, ರಾಮ ಮಂದಿರದ ವಿಷಯ ಮುಗಿದು ಹೋದ ಅಧ್ಯಾಯ. ಕೋರ್ಟು ಎಲ್ಲ ಅದಕ್ಕೆ ಮಾನ್ಯತೆ ಕೊಟ್ಟಿದೆ, ಆ ವಿಷಯ ಮುಗಿದಿದೆ. ಅದನ್ನ ಅವರು ಈ ಸಂದರ್ಭಗಳಲ್ಲಿ, ಇಂಥ ಪ್ರತಿಭಟನೆಗಳಲ್ಲಿ ಅವರು ತೆಗೆದದ್ದು ಖಂಡನೀಯ, ಅಮಾನವೀಯ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇಂಥ ಒಂದು ಯಾವುದೇ ಒಂದು ರಾಜಕೀಯವಾಗಿ ಇಂಥ ಅವರು ರಾಜಕೀಯ ಭಿನ್ನಾಭಿಪ್ರಾಯಗಳು ಇರ್ಬೋದು, ಆದ್ರೆ ದ್ವೇಷ, ಪ್ರಚೋದನೆ, ಪ್ರಜಾಪ್ರಭುತ್ವದ ಸಂಸ್ಕೃತಿಗೆ ವಿರೋಧವಾದಂತಹ ಮನೋಭಾವವನ್ನ ಅವರು ಬಿಂಬಿಸಿದ್ದಾರೆ. ರಾಜಕೀಯದಲ್ಲಿ ಭಿನ್ನಾಭಿಪ್ರಾಯಗಳು ಇದ್ರೂ ಕೂಡ ಬೆದರಿಕೆ, ಹಿಂಸೆಯನ್ನ ಸೂಚಿಸುವಂತಹ ಮಾತುಗಳಿಗೆ ಯಾವತ್ತೂ ಮಹತ್ವ ಇಲ್ಲ. ಆದ್ರೆ ಇದರಲ್ಲಿ ಯಶ್ಪಾಲ್ ಸುವರ್ಣ ಅವರು ಯಾವ ರೀತಿ ಅವರ ಮನೋಭಾವದವರು, ಅವರ ಹಿನ್ನೆಲೆ ಏನು ಅಂತೇಳಿ ಅವರು ಮಾಡಿದಂತಹ ಪ್ರಚೋದನಾಕಾರಿ ಭಾಷಣದಿಂದ ಇವತ್ತು ನಮ್ಗೆ ತಿಳಿಯುತ್ತದೆ. ಇವತ್ತು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಇಂತಹ ಹೇಳಿಕೆಗಳನ್ನ ತೀವ್ರವಾಗಿ ಖಂಡಿಸ್ತದೆ. ಶ್ರೀ ಯಶ್ಪಾಲ್ ಸುವರ್ಣ ಅವರ
ಮಾತುಗಳನ್ನ ಹಿಂತೆಗೆದುಕೊಳ್ಬೇಕು. ಅವರು ಏನು ಮೊನ್ನೆ ನುಡಿದಿದ್ದಾರೆ, ಬಾಬರಿ ಮಸೀದಿ ಧ್ವಂಸ ಮಾಡಿದ ಹಾಗೆ ರಾಹುಲ್ ಗಾಂಧಿ ಅವರ ಕುಟುಂಬವನ್ನ ಧ್ವಂಸ ಮಾಡ್ತೇವೆ ಎನ್ನುವಂತಹ ಮಾತನ್ನ ಅವರು ಏನು ಹೇಳಿದ್ದಾರೆ, ಈ ಮಾತಿಗೆ ಅವರು ದೇಶದ ಜನರ ಮೇಲೆ ಕ್ಷಮೆ ಯಾಚಿಸ್ಬೇಕು. ಇವತ್ತು ಬಿಜೆಪಿ ಪಕ್ಷಕ್ಕೆ ಒಂದು ನೈತಿಕತೆ ಇದ್ರೆ, ಒಂದು ಸಿದ್ಧಾಂತ ಇದ್ರೆ, ಅದು ಭಾರತೀಯ ಒಂದು ರಾಷ್ಟ್ರೀಯ ಪಕ್ಷ ಆಗಿದ್ರೆ ಅವರನ್ನ ಪಕ್ಷದಿಂದ ಹೊರಗೆ ಹಾಕ್ಬೇಕು. ಅದೇ ರೀತಿಯಲ್ಲಿ ಸರ್ಕಾರ ಇದೆ, ಇಲಾಖೆ ಇದೆ, ಅವರ ಮೇಲೆ ಏನು ಕಾನೂನು ಕ್ರಮ ಯಾವ ರೀತಿಯಲ್ಲಿ ತೆಗೆದುಕೊಳ್ಬೇಕು. ಒಂದು ಪ್ರಚೋದನಾಕಾರಿ ಭಾಷಣ ಮಾಡಿದ್ದಾರೆ, ಮತ್ತೊಂದು ರಾಹುಲ್ ಗಾಂಧಿ ಅವರ ಕುಟುಂಬವನ್ನ ಧ್ವಂಸ ಮಾಡ್ತೇವೆ, ನಾಶ ಮಾಡ್ತೇವೆ ಅನ್ನುವಂತ ಪಬ್ಲಿಕ್ ಅಲ್ಲಿ ಸ್ಪೀಚ್ ಕೊಟ್ಟಿದ್ದಾರೆ. ಅದರಿಂದ ಎಷ್ಟೋ ಯುವಕರನ್ನ ಉದ್ರೇಕಗೊಳಿಸಿದ್ದಾರೆ. ಆ ಎಲ್ಲವೂ ಕೂಡ ಅವರ ಇವತ್ತು ಸರ್ಕಾರ ಇಲಾಖೆ ಅದನ್ನ ಗಮನ ಹರಿಸಬೇಕು ಈ ಸಂದರ್ಭದಲ್ಲಿ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗಾಗಿ ಇವೆಲ್ಲವೂ ಕೂಡ ಇವತ್ತು ರಾಹುಲ್ ಗಾಂಧಿ ಅಂತ ಒಬ್ಬ ಧೀಮಂತ ವ್ಯಕ್ತಿತ್ವ, ನಿನ್ನೆ ಕೂಡ ಅವರು ಪಾರ್ಲಿಮೆಂಟ್ ಅಲ್ಲಿ ಮಾತಾಡೋದನ್ನ ನಾವು ನೋಡಿದ್ರೆ ನಿಜವಾಗಿ ಇವತ್ತು ಅವರು ಭಾರತ್ ಜೋಡೋದಂತ ಕಾರ್ಯಕ್ರಮದಲ್ಲಿ ಕೂಡ ಇವತ್ತು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಈ ತನ್ನ ಪಾದಯಾತ್ರೆಯನ್ನೇ ಮಾಡಿ ಒಬ್ಬ ಸಮರ್ಥ ವ್ಯಕ್ತಿತ್ವವನ್ನ ಅವರು ದೇಶಕ್ಕೆ ತೋರಿಸಿಕೊಟ್ರು. ಅಂತ ಒಂದು ಏಕೈಕ ವ್ಯಕ್ತಿ ಯಾರು ಕೂಡ ಆ ರೀತಿ ಪಾದಯಾತ್ರೆಯನ್ನ ಈ ಬಿಜೆಪಿ ಅವರು ಯಾರೂ ಮಾಡ್ಲಿಲ್ಲ. ಇವತ್ತು ನಾವು ಕೇಳ್ತೇವೆ, ಇಂಥ ಒಂದು ವ್ಯಕ್ತಿಯ ಮೇಲೆ ಯಾವುದೇ ಒಂದು ಆರೋಪ ಇಲ್ಲದೆ ಇವರು ಮಾಡುವಂಥದ್ದು, ಅದರಲ್ಲಿ ಸಾಬೀತಾಗದೆ ಇವರು ಅವರು ಡ್ರಗ್ ಎಡಿಕ್ಟ್ ಅಂತ ಹೇಳಿರೋದು ನಿಜವಾಗಿ ಕೂಡ ವಿಷಾದನೀಯ, ಖಂಡನೀಯ ಅಂತೇಳಿ ಕೂಡ ನಾನು ಈ ಸಮಯದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸಂವಿಧಾನಬದ್ಧವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇವರೊಬ್ರು ಶಾಸಕರಾಗಿದ್ದಾರೆ. ಇವರು ಕೂಡಿದ್ರೆ ನಮ್ಮ ಕರ್ನಾಟಕ ರಾಜ್ಯದ ಇವತ್ತು ಏನವರು ಶಾಸಕರಾಗಿದ್ದಾರೆ, ಅಸೆಂಬ್ಲಿಯಲ್ಲಿ ಈ ಮಾತನ್ನ ಅವರು ತಾಕತ್ತಿದ್ರೆ ಮಾತಾಡ್ಬೇಕಿತ್ತು. ಇಂಥ ಅವಹೇಳನಕಾರಿ ಮಾತನ್ನ ಇವರು ಅಲ್ಲಿ ಮಾತಾಡ್ಬೇಕಿತ್ತು. ಕಾನೂನು ಮಾಡುವವರು ಇವರು, ಜನರಿಗೆ ಯೋಜನೆಗಳನ್ನ ರೂಪಿಸುವವರು ಇವರು, ಜನರ ಸ್ಪಂದನೆಗೆ ಸ್ಪಂದಿಸುವವರು ಶಾಸಕರು. ಇವರು ಧರ್ಮದ ವಿರುದ್ಧ ಎತ್ತಿ ಕಟ್ಟುವಂತಹ ಕೆಲಸ ಕಾರ್ಯ ಅನ್ನುವಂತಹ ನಾಲಾಯಕ ಶಾಸಕರು ಇವರಿಗೆ ಮತ ಕೊಟ್ಟಿದ್ದಾರೆಲ್ಲ. ನಿಜವಾಗಿ ಆ ಕ್ಷೇತ್ರದ ಜನತೆ, ಇವತ್ತು ಉಡುಪಿ ಜಿಲ್ಲೆ ಶ್ರೀಕೃಷ್ಣ ಪರಮಾತ್ಮ ಇರ್ತಕ್ಕಂಥ ನೆಲೆಬೀಡಾದಂತ ಆ ಒಂದು ಊರು, ಅಂತ ಪವಿತ್ರವಾದಂತ ಮಣ್ಣಿನಲ್ಲಿ ಬಂದಂತ ಇವರ ಮಾತಿನಲ್ಲಿ ಆಡಿದಂತಹ ಆ ಮಾತುಗಳನ್ನ ಕೇಳುವಾಗ ನಿಜವಾಗಿ ಕೂಡ ಇಡೀ ಸಮಾಜ ಅಲ್ಲಿ ಅವರು ತಲೆ ತಗ್ಗಿಸ್ಬೇಕು. ಬಿಜೆಪಿ ಪಕ್ಷ ಬಿಡಿ, ಇವರಿಗೆ ಓಟು ಕೊಟ್ಟವರು ಕೂಡ ತಲೆ ತಗ್ಗಿಸ್ತಕ್ಕಂತ ಕೆಲಸವನ್ನ ಇವರು ಮಾಡಿದ್ದಾರೆ ಅಂತ ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗಾಗಿ ಈ ಒಂದು ವಿಷಯದಲ್ಲಿ ನಾವು ಖಂಡಿಸುತ್ತಾ, ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರುಗಳಿದ್ದಾರೆ, ಯಾರ ಬಾಯಿಯಲ್ಲಿ ಕೂಡ ಇಂತಹ ಮಾತುಗಳು ಬರಲಿಲ್ಲ. ರಾಜಕೀಯ ಭಿನ್ನಾಭಿಪ್ರಾಯಗಳ ಬಗ್ಗೆ, ಪಕ್ಷದ ಆಯಾಯ ಪಕ್ಷದ ಸಿದ್ಧಾಂತಗಳ ಬಗ್ಗೆ ಚರ್ಚೆಗಳು ನಡೀತದೆ ಯಾವಾಗ್ಲೂ ಕೂಡ, ಅದು ಬೇರೆ. ಆದ್ರೆ ಹೀಗಾಗಿ ಈ ರೀತಿಯ ಧರ್ಮ ವಿರೋಧಿ ಮಾತುಗಳು, ಭಾಷಣಗಳನ್ನ ಮಾತಾಡುವಂತ ಒಂದು ಏಕೈಕ ವ್ಯಕ್ತಿ ಈ ಯಶ್ಪಾಲ್ ಸುವರ್ಣ ಅವರಿಗೆ ನಾವು ತೀವ್ರವಾಗಿ ಖಂಡಿಸುವ ಮುಖಾಂತರ ಇವರ ಮೇಲೆ ನಾವಿವತ್ತು ಮಂಗಳೂರಿನ ಕಮಿಷನರಿ ಕೂಡ ಹೋಗಿ ನಾವು ಮಹಿಳಾ ಕಾಂಗ್ರೆಸ್ನವರು ಕೂಡ ಕಾಂಗ್ರೆಸ್ ಪಕ್ಷದ ಪರವಾಗಿ ಅವರ ಮೇಲೆ ದೂರನ್ನು ಕೂಡ ಕೊಡ್ತಾ ಇದ್ದೇವೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈಗಾಗ್ಲೇ ಅವರ ಮೇಲೆ FIR ಆಗಿದೆ. ಈಗ ಸರ್ಕಾರ ಮಾಡ್ಬೋದು ಅವರ ಮೇಲೆ ಅಂತೇಳಿ ನಮ್ಗೆ ಕೂಡ ಭರವಸೆ ಇದೆ. ಕಾನೂನು ಕ್ರಮ ತೆಗೆದುಕೊಳ್ತಾರೆ ಅನ್ನುವಂತ ಒಂದು ಭರವಸೆ ಇದೆ. ಓಪನ್ ಆಗಿ ಅವ್ರು ಹೇಳಿರೋದು ಅದು ತಪ್ಪು. ಗೃಹ ಇಲಾಖೆ ಖಂಡಿತವಾಗಿ ಕೂಡ ಅದರ ಮೇಲೆ ಕ್ರಮ ತೆಗೊಳ್ತದೆ ಎನ್ನುವಂತಹ ನಂಬಿಕೆ ನಮ್ಗೆ ಇದೆ. ಆ ಸೆಲ್ಯೂಟ್ ಕೊಟ್ಟ ವ್ಯಕ್ತಿ ಕೂಡ ತಿಳ್ಕೊಳ್ಬೇಕು, ಇಂಥವರಿಗೆ ಸೆಲ್ಯೂಟ್ ಕೊಟ್ರು ಎಷ್ಟು ಅವರ ಕೊಟ್ಟಂತ ಆ ಗೌರವಕ್ಕೆ ಇವರು ಎಷ್ಟು ಅರ್ಹ ವ್ಯಕ್ತಿ ಅಂತೇಳಿ ನಮ್ಗೆ ಸಂಶಯ ಆಗ್ತದೆ. ತಂದಿದೆ ಅಲ್ಲ, ಮಾಡಿರೋದು ಯಾರು? ಒಬ್ರು ಶಾಸಕರು. ಇವರು ನೋಡಿ, ಸರ್ಕಾರ ಅಂದ್ರೇನು? ವಿರೋಧ ಪಕ್ಷಗಳು ಇರ್ತಾರೆ, ಆಡಳಿತ ಪಕ್ಷ ಇರ್ತದೆ,
ಒಟ್ಟಾರೆ ಕಾನೂನು ರೂಪಿಸುವವರು ಒಟ್ಟಾಗಿ ಇವರೇ ಅಲ್ವಾ. ಅಲ್ಲಿ ಎಲ್ಲರೂ ಇರ್ತಾರೆ ಸರ್ಕಾರ ಅಂತೇಳಿ. ವಿರೋಧ ಪಕ್ಷವೂ ಬೇಕು, ಆಡಳಿತ ಪಕ್ಷವೂ ಬೇಕು. ಸರ್ಕಾರ ಅಂತ ಹೇಳಿದ್ರೆ ಇವರೆಲ್ಲ ಒಂದು ಇತ್ತು, ಕಾನೂನು ರೂಪಿಸಿದ ಮೇಲೆ ಒಟ್ಟಾಗಿ ಇವರೇ ಬಂದು ಇಂತಹ ಮಾತುಗಳನ್ನ ಹೇಳ್ತಾರೆ ಅಂತ ಹೇಳಿದ್ರೆ ಇದಕ್ಕೆ ಸಮಾಜ ಏನು ಹೇಳ್ಬೇಕು ಹೇಳಿ. ಕಾನೂನು, ಸಮಾಜ ಇವರ ಮೇಲೆ ಏನು ಒಂದು ಇವರ ಮೇಲೆ ಒಂದು ಭಾವನೆ ವ್ಯಕ್ತಪಡಿಸ್ಬೇಕು. ಇದನ್ನ ನಿಜವಾಗಿ ಕೂಡ ನಾವು ಹೇಳುದಿದ್ರೆ ಇಂತಹ ಒಂದು ವ್ಯಕ್ತಿ ಅವರ ಏನ್ ತಿಳ್ಕೊಳ್ತದೆ ಅಂತ ಹೇಳಿದ್ರೆ ಅವರ ಮನುಷ್ಯತ್ವ ಹೇಗಿದೆ, ಅವರ ಹಿಂದಿನ ಏನವರ ಕೆಲವರು ಹೇಳ್ತಾರೆ ಅವರ ವೈಯಕ್ತಿಕವಾಗಿ ಅವರು ಬಹಳ ಅಂತಹ ಹಿನ್ನೆಲೆಯಿಂದ ಬಂದವರು, ರೌಡಿಸಂ ಹಿನ್ನೆಲೆಯಿಂದ ಬಂದವರದೆಲ್ಲ ಹೇಳ್ತಾ ಇದ್ರು. ಚುನಾವಣೆ ಸಂದರ್ಭದಲ್ಲಿ ಕೆಲವರು ಹೇಳ್ತಾ ಇದ್ರು. ಅದೀಗ ಸತ್ಯವು ಅಂತ ಅನಿಸ್ತದೆ ನಮ್ಗೆ. ಅವಾಗ ಹೇಳ್ತಾ ಇದ್ರು ಅವರು ಆ ಹಿನ್ನೆಲೆಯಿಂದಲೇ ಬಂದವರು, ಆ ರೀತಿ ಮಾತಾಡಿದ್ದಾರೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.